ಏನು ಯೂನಿಟ್ ನಡೆಸ್ತಾ ಇದ್ದಾರೆ, ಉದ್ಘಾಟನೆ ಆಗಿದೆ. ಅದರ ಮಾಲೀಕರು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಬೆಳೆಯುತ್ತಿರುವಂಥ ಪ್ರದೇಶ, ಬಹುಶಃ ಪೇಟೆಯಲ್ಲಿ ಕೆಲವು ಅಂಗಡಿಗಳಿದ್ದರೂ ಸಹ ಈ ಭಾಗದಲ್ಲಿ ಸಹ ಅಗತ್ಯ ಇರುವಂಥ ಒಂದು ವಿಷಯ. ಹಾಗಾಗಿ ಸರ್ವಿಸ್ ಓರಿಯೆಂಟೆಡ್ ಇಂಡಸ್ಟ್ರಿ, ಇದೆಲ್ಲದು ಸರ್ವಿಸ್ ಓರಿಯೆಂಟೆಡ್ ಇಂಡಸ್ಟ್ರಿ. ನಾವು ಜನರಿಗೆ ಗ್ರೋಸರಿಗಳಿರ್ಬೋದು, ದಿನನಿತ್ಯದ ಅವಶ್ಯಕತೆ ಇರುವಂಥ ಸಾಮಾನುಗಳನ್ನು ತಲುಪಿಸೋದು ಒಂದು ಸರ್ವಿಸ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಬಿಸ್ನೆಸ್ ಅಲ್ಲಿ ಯಾವುದೇ ಬಿಸ್ನೆಸ್ ತಗೊಂಡ್ರು ಸಹ ಅದರಲ್ಲಿ ಲೀಡರ್ಶಿಪ್ ತೋರಿಸಲಿಕ್ಕೆ ಒಂದು ಅವಕಾಶ ಇದ್ದೇ ಇರ್ತದೆ. ಲೀಡರ್ಶಿಪ್ ತೋರಿಸ್ಬೇಕಾದ್ರೆ ಖಾಲಿ ಭಾಷಣನ ಅಥವಾ ಸಾಮಾಜಿಕ ಚಟುವಟಿಕೆಗೆ ತೋರಿಸ್ಕೊಡ್ಬೇಕಂತ ಇಲ್ಲ. ಬಿಸ್ನೆಸ್ ನಲ್ಲಿ ಸಹ ಲೀಡರ್ಶಿಪ್ ತೋರಿಸುವಂತ ಅವಕಾಶ ಮೋಹನಣ್ಣನಿಗೆ ಇವತ್ತು ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ನಾವು ಮೊದಲೇ ಬೇಕಾದದ್ದು ಫೈನಾನ್ಷಿಯಲ್ ಡಿಸಿಪ್ಲಿನ್. ಇಂತಹ ವ್ಯವಸ್ಥೆಯಲ್ಲಿ ಇರುವಾಗ, ಈ ಬಿಸ್ನೆಸ್ ಅನ್ನು ನಡೆಸುವಾಗ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂದ್ರೆ ಗ್ರೋಸರಿಯಲ್ಲಿ ಟರ್ನ್ ಓವರ್ ಜಾಸ್ತಿ ಇರುವಂತ ವಿಷಯ ಅವರಿಗೆ ಗೊತ್ತಿರುವಂತ ವಿಷಯ. ಆದ್ರೆ ಇದರಲ್ಲಿ ಲೀಡರ್ಶಿಪ್ ತೋರಿಸುವಾಗ ಒಂದು ಈ ಬಿಸ್ನೆಸ್ ನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಹ ಈ ದೇವಿ ದೀಪ ಜನರಲ್ ಸ್ಟೋರ್ಸ್ ಏನಿದೆ ಇವತ್ತು ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಇದೇ ರೀತಿಯ ಜನರಲ್ ಸ್ಟೋರ್ಸ್ ಅನ್ನ ಬೇರೆ ಬೇರೆ ಕಡೆಗಳಲ್ಲಿ ಸ್ಟಾರ್ಟ್ ಮಾಡುವಂತ ಯೋಚನೆ, ಆಲೋಚನೆ ಅವರಿಗೆ ಕೊಡುವಂತ, ಅವರಿಗೆ ಮನಸ್ಸಿಗೆ ಬರುವಂತ ಒಂದು ಪ್ರೇರಣೆ ನೀವು ಅವರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಅವರಿಗೆ ಮತ್ತೊಂದು ದೇವಿ ದೀಪ ಸ್ಟೋರ್ಸ್ ಅನ್ನ ಮಾಡುವಂತ, ಜನರಲ್ ಸ್ಟೋರ್ ಮಾಡುವಂತ ಶಕ್ತಿ ಖಂಡಿತ ಬರ್ತದೆ. ಕೆಲವೇ ವರ್ಗದವರು ಈ ರೀತಿಯ ಸ್ಟೋರ್ಸ್ ಗಳನ್ನ ನಡೆಸುವುದನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ. ಅದರಲ್ಲಿ ನಮ್ಮವರು ಸಹ ಈ ಬಿಸ್ನೆಸ್ಗೆ ಕೈ ಹಾಕೋದು ಬಹಳ ಒಳ್ಳೆಯ ವಿಷಯ. ನಾವೆಲ್ಲ ಸಹ ಇವರಿಗೆ ಸಪೋರ್ಟ್ ಮಾಡಿದ್ರೆ, ನನಗೂ ಹೇಳಿದ್ರು ನಿಮಗೆ ಫೋನ್ ಮಾಡಿದ್ರೆ ನಾವು ಸಪ್ಲೈ ಮಾಡ್ತೇವೆ ಅನ್ನೋಂಥ ಮಾತನ್ನು ಸಹ ಹೇಳಿದ್ರು. ಬಹುಶಃ ನಿಮ್ಮ ಹೋಮ್ ಡೆಲಿವರಿ ಸಹ ಇರ್ತದೆ, ಹೋಮ್ ಡೆಲಿವರಿ ಸಿಸ್ಟಮ್ ಸಹ ಸ್ಟಾರ್ಟ್ ಮಾಡಿರ್ತಾರೆ. ನೀವು ಒಂದು ಕಾಲ್ ಅನ್ನು ಕೊಟ್ಟರೆ ನಿಮ್ಮ ಮನೆಗೆ ಗ್ರೋಸರಿಗಳನ್ನು ತಲುಪಿಸುವಂತ ವ್ಯವಸ್ಥೆ ಸಹ ಮೋಹನಣ್ಣ ಮಾಡಿರ್ತಾರೆ. ಅದರ ಸದುಪಯೋಗ ಅನ್ಸ ಯಾರಾದ್ರೂ ಮನೆಯಲ್ಲೇ ಕುಳಿತುಕೊಂಡು ಕಷ್ಟ ಆಗ್ತದೆ ಬರ್ಲಿಕ್ಕೆ ಅನ್ನುವಂತ ಸಮಸ್ಯೆಗಳಿದ್ರೆ ಖಂಡಿತ ಮೋಹನಣ್ಣನ ಹತ್ರ ಅದಕ್ಕೆ ಸಹ ಒಂದು ವ್ಯವಸ್ಥೆ ಇದೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳುತ್ತಾ, ನಾವೆಲ್ಲ ಸಹ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ಅವರ ಕೈಯನ್ನ ಬೆಂಬಲಿಸಿದ್ರೆ, ಅವರ ಕೈಯನ್ನ ಬಲಪಡಿಸಿದ್ರೆ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಮತ್ತು ಸಹ ದೊಡ್ಡ ಮಟ್ಟಿಗೆ ಬೆಳೀಲಿಕ್ಕೆ ಸಾಧ್ಯ. ಅವರು ಬೆಳೆದ್ರೆ ಸ್ಥಳೀಯ ಎಷ್ಟೋ ಜನರಿಗೆ ಬಹುಶಃ ಕೆಲಸವನ್ನು ಕೊಡುವಂತ ಕೆಲಸ, ಸಣ್ಣ ಸಣ್ಣ ಕೆಲಸವನ್ನು ಕೊಡುವಂತ ಕೆಲಸ ಸಹ ಅವ್ರ ಕೈಯಿಂದ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ಆ ದೇವರು ಅವರಿಗೆ ಆಶೀರ್ವಾದನ ಮಾಡಲಿ. ನಾವೆಲ್ಲರೂ ಸಹ ಅವ್ರ ಪರವಾಗಿ ನಿಂತ್ಕೊಂಡು ಅವರ ಬಿಸ್ನೆಸ್ ಅನ್ನ ಸಕ್ಸಸ್ಫುಲ್ ಮಾಡುವಂತ ವ್ಯವಸ್ಥೆ ನಮ್ಮಿಂದ ಸಹ ಆಗಲಿ ಅನ್ನೋ ಮಾತನ್ನು ಹೇಳ್ತಾ, ರೋಡಿಗೆ ಹೋಗುವ ದಾರಿಯಲ್ಲಿ ದೇವಿ ದೀಪ ಜನರಲ್ ಸ್ಟೋರ್ ಇವತ್ತು ಶುಭಾರಂಭಗೊಂಡಿದೆ. ಇಲ್ಲಿ ಎಲ್ಲ ದಿನಬಳಕೆ ಎಲ್ಲ ವಸ್ತುಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಸಿಗುತ್ತದೆ.